ನಾಟೆಕಲ್ನ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಸಮೂಹ ಸಂಸ್ಥೆಗಳ ವಾರ್ಷಿಕ ಕ್ರೀಡಾಕೂಟ ಆಗೋನ್ 2020 ಮತ್ತು ಸಿನರ್ಜಿ 2020 ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯಿತು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಸೆನೆಟ್ ಸದಸ್ಯ ಡಾ ಶಿವಶರಣ್ ಶೆಟ್ಟಿ ಕೆ ಆಗನ್ 2020 ಮತ್ತು ಸಿನರ್ಜಿ 2020 ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ನಂತರ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. Give your 100% to it. If you don't win, it doesn't mean that you're not the best. It just means this is not your day. All the best to you. And one special mention I have to do because I have seen ಕಣಚೂರು ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರಹಮಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕ್ರೀಡೆ ಶಿಕ್ಷಣದ ಒಂದು ಭಾಗವಾಗಿದೆ. ವಿದ್ಯಾರ್ಥಿಗಳು ಎರಡು ಶಿಕ್ಷಣವನ್ನು ಸಮಾನವಾಗಿ ಸ್ವೀಕರಿಸಿದಾಗ ಅತ್ಯುತ್ತಮ ವ್ಯಕ್ತಿತ್ವ ರೂಪಿಸಲು ಸಾಧ್ಯ ಎಂದು ಹೇಳಿದರು. This is a moment where everybody, all the students from all the batches. So we are fortunate now that we are having from medical college 4 batches and all physiotherapy 4 batches. Nursing 4 batches and allied health sciences about they have already one batch is in internship now. So the what institution has given to you, more than that, because of the student, this institution has grown up. So all credit goes to our students and our faculty, teaching faculty and non-teaching faculty, because they are the ones who have brought this institution to this great height, and they are keeping to trying every day. ರೆಸ್ಲಿಂಗ್ನಲ್ಲಿ ವಿಶೇಷ ಸಾಧನೆಗೈದ ಫಿಸಿಯೋಥೆರಪಿ ವಿದ್ಯಾರ್ಥಿ ಬೆನಟೋ ಥೋಮಸ್ ಅವರನ್ನು ಸನ್ಮಾನಿಸಲಾಯಿತು. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಜೊಹರಾ ಮೋನು, ಸಹದಾ ರಹಮನ್, ಡೀನ್ ಡಾ ಎಚ್.ಎಸ್. ವಿರೂಪಾಕ್ಷ, ಆಡಳಿತಾಧಿಕಾರಿ ರೋಹನ್ ಮೊನೀಶ್, ಕಣಚೂರು ವಿವಿಧ ಸಂಸ್ಥೆಯ ಪ್ರಿನ್ಸಿಪಾಲ್ಗಳಾದ ಡಾ ವಿವಿನ್ ಡಿಸೋಜಾ, ಹರೈನ್ ಡಿಸೋಜಾ, ಡಾ ಮೊಹಮ್ಮದ್ ಸುಹೈಲ್ ಮುಂತಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.